ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮೂಡಬಿದ್ರಿಯ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರದಲ್ಲಿ ವಿಶೇಷ ಅಗತ್ಯವಿರುವ ಮಕ್ಕಳಿಗಾಗಿ 3.15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಕಟ್ಟಡಕ್ಕೆ ಶಾಸಕ ಉಮಾನಾಥ್ ಕೋಟ್ಯಾನವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು। ಈ ವೇಳೆ ಮೂಡಬಿದ್ರೆ ತಾಲೂಕು ಪಂಚಾಯತ್ ಅಧ್ಯಕ್ಷೆ ರೇಖಾ ಸಾಲ್ಯಾನ್, ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್, ಮೂಡಬಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೇಘನಾ ಶೆಟ್ಟಿ, ಸದಸ್ಯ ರಾಜೇಶ್ ನಾಯ್ಕ್, ಮುಖ್ಯಾಧಿಕಾರಿ ಇಂದು ಎಂ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿ ಆಶಾ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು। ಶಿಕ್ಷಣ ಇಲಾಖೆಯ ಆವರಣದೊಳಗೆ ವಿಕಲಚೇತನ ಮಕ್ಕಳಿಗೆ ಒಂದು ಕೊಠಡಿ ರಚನೆಗಾಗಿ ಸುಮಾರು ಒಂದು 750 ಸ್ಕ್ವೇರ್ ಫೀಟಿನ ಒಂದು ಕೊಠಡಿ ರಚನೆಗಾಗಿ ಇವತ್ತು ನಾವು 3.15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ। ಬಹುಶಃ ಅಗತ್ಯತೆಗಳಿದ್ದಾಗ ಇದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ನಾವು ಕೊಟ್ಟು ಇದನ್ನು ಮಾಡಬೇಕಾಗಿದೆ। ಯಾಕಂತ ಹೇಳಿದರೆ ಇವತ್ತು ದೇವರ ಸೃಷ್ಟಿಯಲ್ಲಿ ಅನೇಕ ಮಕ್ಕಳು ಹುಟ್ಟುವಾಗಲೇ ಅಂಗಹೀನವಾಗಿ ಅಥವಾ ಬುದ್ಧಿಮಾಂದ್ಯತೆಯಿಂದ ಬೇರೆ ಬೇರೆ ರೀತಿಯಿಂದ ಪಾಪ ಹುಟ್ಟುಕೊಳ್ತವೆ। ಆ ಮಕ್ಕಳ ಭವಿಷ್ಯ ಮತ್ತು ಆ ಮಕ್ಕಳ ಬೆಳವಣಿಗೆ, ಆ ಮಕ್ಕಳಲ್ಲಿರುವಂಥ ಪ್ರತಿಭೆ, ಇದಕ್ಕೆ ಪೂರಕವಾಗಿ ಆ ಮಕ್ಕಳನ್ನು ಆರೈಕೆ ಮಾಡುವಂಥದ್ದು, ಬೆಳೆಸುವಂಥದ್ದು, ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು, ಅವರ ಬದುಕಿಗೆ ಬೇಕಾದ